ಮಂಗಳೂರಿನ ಫಳ್ಳಿನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಸಿಎಸ್ಆರ್ ಚಟುವಟಿಕೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವೇತನ ವಿತರಣಾ ಕಾರ್ಯಕ್ರಮ ಜರುಗಿತು. ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಸುಮಾರು 230 ಮಂದಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ಈಗಾಗಲೇ ಚಿನ್ನಾಭರಣ ಹಾಗೂ ವಜ್ರಾಭರಣ ಮಾರಾಟದಲ್ಲಿಯೇ ಗ್ರಾಹಕರ ಅಚ್ಚುಮೆಚ್ಚಿನ ಮಳಿಗೆಯಾಗಿರುವ ಮಂಗಳೂರಿನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ಸಿಎಸ್ಆರ್ ಚಟುವಟಿಕೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 230 ಮಂದಿ ವಿದ್ಯಾರ್ಥಿಗಳಿಗೆ ಗಣ್ಯರು ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಸಿಎಸ್ಆರ್ ಚಟುವಟಿಕೆಯನ್ನ ಅತ್ಯುತ್ತಮ ರೀತಿಯಲ್ಲಿ ನಡೆಸುತ್ತಾ ಬಂದಿರುತ್ತಾರೆ. ಸಿಎಸ್ಆರ್ ಚಟುವಟಿಕೆಯ ಹಣವನ್ನ ನೇರವಾಗಿ ಫಲಾನುಭವಿಗಳಿಗೆ ಸಿಗುವ ರೀತಿಯಲ್ಲಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಮಲಬಾರ್ ಗೋಲ್ಡ್ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಈ ನಗರದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ತನ್ನ ವ್ಯಾಪಾರ ವಹಿವಾಟನ್ನು ನಡೆಸಿಕೊಂಡು ಬಂದು ಬಹಳ ಪ್ರಾಮುಖ್ಯವಾಗಿ ತನ್ನ ಸಿಎಸ್ಆರ್ ಆಕ್ಟಿವಿಟೀಸನ್ನು ಬಹಳ ಅಚ್ಚುಕಟ್ಟಾಗಿ, ಬಹಳ ವ್ಯವಸ್ಥಿತವಾಗಿ, ಅದರಲ್ಲೂ ಕೂಡ ನೇರವಾಗಿ ಯಾರು ಈ ಒಂದು ಸೌಲಭ್ಯಗಳನ್ನು ಪಡೆಯಲು ಅರ್ಹರಿದ್ದಾರೆ ಅವರಿಗೆ ನೇರವಾಗಿ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಹಾಕಿಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಂಗಳೂರಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಿಎಸ್ಆರ್ ಆಕ್ಟಿವಿಟೀಸ್ ಅಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಇರ್ಬೋದು ಅಥವಾ ಸಾಮೂಹಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಇವತ್ತು ಸಿಎಸ್ಆರ್ ಆಕ್ಟಿವಿಟೀಸಿನ ಏನು ಹಣವನ್ನು ನೇರವಾಗಿ ಫಲಾನುಭವಿಗಳಿಗೆ ಕೊಡುವ ಮುಖೇನ ನೇರವಾಗಿ ಕೊಡ್ತದೆ. ಇಲ್ಲದಿದ್ದರೆ ಬೇರೆ ಬೇರೆ ರೂಪದಲ್ಲಿ ಅದನ್ನು ಖರ್ಚುಗಳನ್ನು ಮಾಡ್ಬೋದು, ಕಾರ್ಯಕ್ರಮಗಳನ್ನು ಹಾಕ್ಬೋದು. ಆದರೆ ಮಲಬಾರ್ ಗೋಲ್ಡಿನವರು ಇದರ ಪ್ರತಿಯೊಂದು ಪೈಸೆಯೂ ಕೂಡ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಬೇಕು ಎನ್ನುವಂತಹ ಇರಾದೆಯಿಂದ ಇವತ್ತು ನೇರವಾಗಿ ಫಲಾನುಭವಿಗಳನ್ನು ಕರೆದು ಇಲ್ಲಿ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮತ್ತು ಕೊಂಕಣಿ ಸಾಂಸ್ಕೃತಿಕ ಕಾರ್ಯಕರ್ತರಾದ ಎರಿಕ್ ಒಜಾರಿಯೋ ಅವರು ಮಾತನಾಡಿ, ಸಮಾಜಮುಖಿ ಕಾರ್ಯಕ್ರಮ ನಡೆಸುತ್ತಿರುವುದಕ್ಕೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. 150 outlets they have all over the world. So it's great work. So I congratulate them and thank them for what they are doing. And then I congratulate you for being the recipient of this scholarship. Now you've got double responsibility. You must study well, and then you must also think of this empowering of women. Because I believe empowering women can be done only by women, not by men. We can only support, but women should empower women. So I wish you all the best, and I thank the organizers of this day's function. ಎಸ್ಎಂಆರ್ ಬಿಲ್ಡರ್ಸ್ನ ಸ್ಥಾಪಕಾಧ್ಯಕ್ಷ ಎಸ್ಎಂ ರಶೀದ್ ಹಾಜಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ವಿದ್ಯಾರ್ಥಿ ವೇತನ ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಂಡು ಕಾಲೇಜು ಮತ್ತು ಪೋಷಕರಿಗೆ ಹೆಸರನ್ನ ತಂದುಕೊಡಬೇಕು ಎಂದು ಹೇಳಿದರು. ಈಗ ಈ ಮಕ್ಕಳಿಗೆ ತುಂಬ ಅಗತ್ಯ ಉಂಟು. ಏನಂದರೆ ಈಗ ಆಲ್ರೆಡಿ ಸ್ಕೂಲ್ ಲಾಕ್ಡೌನ್ ಆಗಿ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಬೇರೆಲ್ಲದಕ್ಕೆ ಬೇಕಾಗ್ತದೆ. ಹಾಗಾಗಿ ಈ ಮಲಬಾರ್ ಗೋಲ್ಡ್ ಹಮ್ಮಿರುವ ಈ ಕಾರ್ಯಕ್ರಮ ಈಗಿನ ಸಮಯ ತುಂಬ ಉಪಕಾರ ಆಗ್ತದೆ ನಾನು ಎನಿಸ್ತೇನೆ. ಏನಂದರೆ ಈಗ ಹಲವಾರು ಶಾಲೆಯಲ್ಲಿ ಮತ್ತು 18 ತಿಂಗಳು ಕ್ಲೋಸ್ ಆಗಿತ್ತು. ಶಾಲೆಯವರಿಗೆ ಸಹ, ಕಾಲೇಜಿಯವರು ಸಹ ನಡೆಸಲಿಕ್ಕೆ ತುಂಬ ಕಷ್ಟ, ಈ ಪೇರೆಂಟ್ಸ್ಗೆ ಫೀಸ್ ಕೊಡಲಿಕ್ಕೆ ಸಹ ತುಂಬ ಕಷ್ಟ. ಆದರೆ ಇವರಿಗೆ ಹಮ್ಮಿಕೊಂಡಿರುವ ಓನ್ಲಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅದು ಸಹ ಅವರಿಗೆ ಸಹ ಬೇಕಾಗ್ತದೆ. ಹಾಗಾಗಿ ನೀವೆಲ್ಲ ಒಳ್ಳೆ ಕಲಿತು ಒಳ್ಳೆ ರ್ಯಾಂಕ್ ತೆಗಿಬೇಕು, ಒಳ್ಳೆ ಮಾರ್ಕ್ ತೆಗಿಬೇಕು ಎಂದು ನಾನು ನಿಮ್ಮ ಹತ್ರ ಕೇಳ್ಬೋದು.
ಉದ್ಯಮಿ ಹಾಗೂ ಕೃಷ್ಣಾಪುರ ಅಲ್ ಬದ್ರಿಯಾ ಶಿಕ್ಷಣ ಸಂಸ್ಥೆಯ ಗೌರವಾಧ್ಯಕ್ಷ ಮುಮ್ತಾಜ್ ಆಲಿ ಅವರು ಮಾತನಾಡಿ, ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ನವರು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿರುವುದಕ್ಕೆ ಅವರನ್ನ ಅಭಿನಂದಿಸುತ್ತೇನೆ. ಸಿಎಸ್ಆರ್ ಚಟುವಟಿಕೆಯ ಹಣವನ್ನು ಬಡವರಿಗೆ ಮೀಸಲಿಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಕಳೆದ 20 ವರ್ಷಗಳಿಂದ ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಖಾಸಗಿ ಕಾಲೇಜಿಗೆ ಬಹಳಷ್ಟು ಸ್ಕಾಲರ್ಶಿಪ್ ನೀಡ್ತಾ ಇವೆ. ಆದರೆ ಸರ್ಕಾರಿ ಕಾಲೇಜುಗಳನ್ನ ಈ ಒಂದು ಮಲ್ಬಾರ್ ಸಂಸ್ಥೆಯವರು ಕರ್ನಾಟಕದಲ್ಲಿ ಅತಿ ಹೆಚ್ಚು 30ಕ್ಕೂ ಹೆಚ್ಚು ಶೋರೂಮ್ಗಳನ್ನು ಒಳಗೊಂಡ ಇಡೀ ದೇಶದಲ್ಲಿ 280ರಷ್ಟು ಆ ಒಂದು ಉದ್ದಿಮೆ ನಡೆಸುವಂತಹ ಅವರ ಒಂದು ಅಂಗ, ಅದು CSR ಫಂಡ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿ ಯಾವುದೇ ಇದರ ಒಂದು ಅಂಗವನ್ನು ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗೆ ಜಾತಿ ಮತ ಭೇದವಿಲ್ಲದೆ ಇವತ್ತು ಕೊಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ರಾಜ್ಯದಲ್ಲಿ ಮಲಬಾರ್ ಸಂಸ್ಥೆ ಇದೆ ಅವರು ಒಂದೇ ಸಮಾನದಲ್ಲಿ ಕೊಡ್ತಾ ಇದ್ದಾರೆ. ಇದು ನಮಗೊಂದು ಪಾಠ ಅಂತ ಹೇಳಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ವೇದವ್ಯಾಸ್ ಕಾಮತ್ ಅವರು ವಹಿಸಿ ಮಾತನಾಡಿದರು. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ನೀಡಬೇಕೆಂಬ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಸಮಾಜಮುಖಿ ಚಿಂತನೆ ಮಲಬಾರ್ ಸಂಸ್ಥೆ ತನಗೆ ಬಂದಂಥ ಲಾಭದ ಒಂದು ಅಂಶವನ್ನ ಸಮಾಜಕ್ಕೆ ಪುನರಪಿ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಬಹಳ ವಿಶೇಷವಾದ ಮಹತ್ವದ ಕೆಲಸ ಕಾರ್ಯಕ್ರಮ ಮಲಬಾರ್ ಮಾಡ್ತಾ ಇದೆ. ಇವತ್ತು ಮಲಬಾರ್ ಸಂಸ್ಥೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದು ಎಜುಕೇಷನ್ಗೆ ಸಂಬಂಧಪಟ್ಟಿರ್ಬೋದು, ಹೆಲ್ತ್ಗೆ ಸಂಬಂಧಪಟ್ಟಂತ ಇರ್ಬೋದು, ಅದೇ ರೀತಿ ವುಮನ್ ಎಂಪವರ್ಮೆಂಟ್ ಸಂಬಂಧಪಟ್ಟಿರ್ಬೋದು, ಅದೇ ರೀತಿ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ಇರ್ಬೋದು, ಇಲ್ಲ ಹೌಸಿಂಗ್ ಮತ್ತು ಡೆವಲಪ್ಮೆಂಟ್ ಸಂದರ್ಭದಲ್ಲಿ ಕಡು ಬಡವರಿಗೆ ಹೌಸಿಂಗ್ ಸಿಸ್ಟಮನ್ನು ಜೋಡಿಸಿಕೊಳ್ಳುವಂಥದ್ದಲ್ಲಿ ಇಷ್ಟಿರ್ಬೋದು. ಹೀಗೆ 10 ವಿಚಾರಗಳನ್ನು ಕೈಗೆತ್ತಿಕೊಂಡು ಪ್ರತಿಯೊಂದು ಶೋರೂಮಲ್ಲಿ ಅವರು ಯಶಸ್ವಿಯಾಗಿ ಈ ರೀತಿಯ CSR ಫಂಡ್ ಮುಖಾಂತರ ಬಹಳ ದೊಡ್ಡವಾದ ಮೊತ್ತವನ್ನು ಕೈಗೆತ್ತಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ವೇಳೆ ಕರುಣಾ ಬಿಲ್ಡರ್ಸ್ನ MD ಹಾಗೂ ಮಂಗಳೂರಿನ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ನ ನಿರ್ದೇಶಕರಾದ ಕರುಣಾಕರನ್, ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫ್ ಎಕೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ನ ಝೋನಲ್ ಹೆಡ್ ಶರ್ಫುದ್ದೀನ್ ಅವರು ವಂದಿಸಿದ್ರು. ಶಾಹಿಲ್ ಅವರು ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಇನ್ನು ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಚಿನ್ನಾಭರಣಗಳನ್ನ ಮಾರಾಟದ ಜೊತೆಗೆ ವಿವಿಧ ಶೈಲಿಯ ಚಿನ್ನಾಭರಣ, ಡೈಮಂಡ್ಸ್, ಬೆಳ್ಳಿಯ ಆಭರಣಗಳನ್ನ ಮಾರಾಟ ಮಾಡಲಾಗ್ತಿದೆ. ಇನ್ನು ಇಂದು ಸುಮಾರು 230 ಮಂದಿಗೆ ವಿದ್ಯಾರ್ಥಿ ವೇತನವನ್ನ ಕೂಡ ವಿತರಣೆ ಮಾಡಲಾಯಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.